ರಾಷ್ಟ್ರೀಯ ಹೆದ್ದಾರಿ 75ರ ನೆಲ್ಯಾಡಿಯಲ್ಲಿ ನಡೀತಾ ಇರುವ ಚತುಷ್ಪಥ ಕಾಮಗಾರಿ ಬಹುತೇಕ ಅಂತಿಮ ಹಂತ ತಲುಪ್ತಾ ಇದ್ದು ಕಾಮಗಾರಿಯ ಅವೈಜ್ಞಾನಿಕ ನಿರ್ವಹಣೆ ಮತ್ತು ಸಾರ್ವಜನಿಕರ ಅಗತ್ಯ ಬೇಡಿಕೆ ನಿರ್ಲಕ್ಷಿಸಲಾಗುತ್ತಿದೆ ಎಂದು ಆರೋಪಿಸಿರುವ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೆಲ್ಯಾಡಿ ಜಂಕ್ಷನ್ನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಅಗತ್ಯವಿರುವ ಸಂಪರ್ಕ ರಸ್ತೆ ಅಥವಾ ಡಿವೈಡರ್ ಕಲ್ಪಿಸಿಲ್ಲ. ರಸ್ತೆ ದಾಟಬೇಕಾದ್ರೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸುಮಾರು 2.5 ಕಿಲೋಮೀಟರ್ ಸುತ್ತು ಬಳಸಿ ತೆರಳುವಂತಾಗಿದೆ. ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ ಸೇವೆಗೂ ಅಡಚಣೆಯಾಗಿ ಪರಿಣಮಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಸ್ಥಳೀಯ ಆಡಳಿತ ಎರಡು ಉಂಟು, ನೆಲ್ಯಾಡಿ ಗ್ರಾಮ ಪಂಚಾಯತ್ ಮತ್ತು ಕೌಕಡೆ ಗ್ರಾಮ ಪಂಚಾಯತ್. KNR ಅವರು ಕೆಲಸ ಮಾಡುವಾಗ ಯಾವುದೇ ಒಂದು ಮಾಹಿತಿ ನಮಗೆ ಕೊಡಲಿಲ್ಲ. ಇದರಿಂದ ಈಗ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಯಾಕೆಂದರೆ ಇಲ್ಲಿ ಆಸುಪಾಸಿನಲ್ಲಿ ಸುಮಾರು ಒಂದು 5,000 ಮಕ್ಕಳು ಕಲಿತಾ ಇದ್ದಾರೆ. 5-6 ಕಾಲೇಜು ಉಂಟು. ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಇಲ್ಲಿ ಪರದಾಡುವ ಪರಿಸ್ಥಿತಿ ಬಂತು. ನಾವು ಒಂದು 3-4 ಸಲ ನಾವು ಮಂಗಳೂರಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಕೂಡ ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೇವೆ. ನಮಗೆ ಒಂದು ಸ್ಕೂಲ್ ಹತ್ರ ಒಂದು ಅಂಡರ್ ಪಾಸ್ ಬೇಕು, ಇಲ್ಲಾಂದರೆ ಯೂ ಟರ್ನ್ ಬೇಕು, ಯಾವುದಾದ್ರೂ ಒಂದು ಮಾಡಿಕೊಡಿ ಆಯಿತು, ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಮಾಡಿಕೊಡ್ತೇವೆ ಅಂತ ಭರವಸೆ ಕೊಟ್ಟು ಇಷ್ಟರ ತನಕ ನಾವು ಕಾದೆವು. 95% ಕೆಲಸ ಮುಗಿಯಿತು. ಈ ಲಾಸ್ಟ್ ಮೂಮೆಂಟಲ್ಲಿ ಕೂಡ ಲಾಸ್ಟಿಗೆ ನಾವು ಕೆಲಸ ಮುಗಿದ ಮೇಲೆ ಮಾಡಿಕೊಡ್ತೇವೆ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಅವರು ಮಾಡುವೊಂದು ನಮಗೆ ಯಾವುದೇ ಒಂದು ಭಾವನೆ ಕಾಣ್ತಾ ಇಲ್ಲ. ಪೈಚಾರು, ಅಲೆಟ್ಟಿ, ಮಾದೇರಿ, ಕೊಲ್ಕೊಟ್ಟು, ಮೋರಂಕಲ, ಪಡ್ಡರ್ಕ ಮೊದಲಾದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸರ್ವಿಸ್ ರಸ್ತೆಗಳಿಗೂ ಸಮರ್ಪಕ ಸಂಪರ್ಕ ರಸ್ತೆ ನಿರ್ಮಿಸಿಲ್ಲ. ರಸ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ದೈನಂದಿನ ಬದುಕಿಗೆ ತೊಂದರೆ ಆಗಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸುಮಾರು 6 ಶಾಲೆಗಳಲ್ಲಿ ಆಗಿ 2,800 ಮಕ್ಕಳು ಕಲಿತಾ ಇದ್ದಾರೆ. ಈ 6 ಶಾಲೆಗಳಿಂದಾಗಿ 26 ಬಸ್ಸುಗಳು ದಿನಾಲು ಅದು ಮಕ್ಕಳನ್ನು ತರಲಿಕ್ಕೆ ಬೇಕಾಗಿ ಅದು ನಾವು ಯೂಸ್ ಮಾಡ್ತಾ ಇದ್ದೀವಿ. ಆದುದರಿಂದ ಇವಾಗ 3 ಕಿಲೋಮೀಟರ್ ಅದು ತೆಗೀತದೆ ಒಂದು ಯೂಟರ್ನಿಗೆ ಬೇಕಾಗಿ. ದಿನಾಲು 26 ಬಸ್ಸುಗಳು, ನಂತರ ಶಾಲೆಗೆ ಬರುವ ಪೋಷಕರು, ನಂತರ ಮಕ್ಕಳು, ನಂತರ ಇಲ್ಲಿ ಹಲವಾರು ಚರ್ಚ್ಗಳಿದೆ, ಬೇರೆ ಫ್ಯಾಕ್ಟ್ರಿಗಳಿದೆ, ನರ್ಸಿಂಗ್ ಕಾಲೇಜ್ ಇದೆ, ಪೆಟ್ರೋಲ್ ಪಂಪ್ ಇದೆ. ಇಲ್ಲಿ ಜನರಿಗೆ ಒಂದು ಕ್ರಾಸ್ ಮಾಡಲಿಕ್ಕೆ ಯಾವುದೇ ಥರದ ಒಂದು ವ್ಯವಸ್ಥೆ ಇಲ್ಲ. 10 ದಿನಗಳ ಒಳಗೆ ಸ್ಥಳ ಪರಿಶೀಲನೆ ನಡೆಸಿ ಸಂಪರ್ಕ ರಸ್ತೆಗಳು, ಅಗತ್ಯ ಡಿವೈಡರ್ ಹಾಗೂ ಸಾರ್ವಜನಿಕರಿಗೆ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಕುರಿತು ಸರ್ಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಸಂಘಟಿತರಾಗಿ ಹೋರಾಟ ನಡೆಸುವುದಾಗಿ ನೆಲ್ಯಾಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮೊಹಮ್ಮದ್ ಇಕ್ಬಾಲ್ ಎಚ್ಚರಿಕೆ ನೀಡಿದ್ದಾರೆ. 3-4 ವರ್ಷದಿಂದ ಇಲ್ಲಿ ನಾವು 4 ವರ್ಷದಿಂದ ಏನೊಂದು ಪ್ರಯತ್ನ ಪಡ್ತಾ ಇದ್ದೇವೆ. ನಮಗೆ ಒಂದು ಯೂಟರ್ನ್ ಬೇಕಂತ ಹೇಳಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ NHIV ಅವರು ಮತ್ತು ನಮ್ಮ MP ಅವರಿಗೆ ಕೂಡ ಹಲವು ಬಾರಿ ನಾವು ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇದರ ಒಂದು ಮುಂದುವರಿದ ಭಾಗವಾಗಿ ಇವತ್ತು ನಾವೇನೊಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದೇವೆ. ನಾವು ಇದಕ್ಕಿಂತ ಮುಂಚಿತವಾಗಿ ಕೂಡ ನಾವೊಂದು ಮೀಟಿಂಗ್ ಕೂಡ ಮಾಡಿ ಇನ್ನು ದೊಡ್ಡ ಮಟ್ಟದ ಒಂದು ನಾವು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ನಾವು ಯಾಕೆಂತ ಹೇಳಿದ್ರೆ ನಮಗೆ ಇಷ್ಟೊಂದು ದೊಡ್ಡ ಒಂದು ವಿದ್ಯಾಕಾಶಿ ಅಂತ ಹೇಳುವಂತಹ ಒಂದು ಏರಿಯಾದಲ್ಲಿ ನಮಗೆ ಒಂದು ಯೂಟರ್ನ್ ಕೊಡದೆ ಬಹಳ ಒಂದು ಮೋಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ.
ಯಾಕೆಂತ ಹೇಳಿದ್ರೆ ಹೇಳುವಾಗ ಅವರು ಹೇಳ್ತಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ. ಈ ಟೆಕ್ನಿಕಲ್ ಸಮಸ್ಯೆ ಇರುವಂತದ್ದು ನೆಲ್ಯಾಡಿ ಅವರಿಗೆ ಮಾತ್ರನಾ ಅಂತ ಹೇಳಿ ನಾವು ಕೇಳುವಂತ ಇರುವ ಪ್ರಶ್ನೆ NHAI ಅವರಿಗೆ. ಯಾಕೆಂತ ಹೇಳಿದ್ರೆ ಬಾಕಿ ಇದ್ದ ಎಲ್ಲಾ ಕಡೆ ಕೂಡ ಯೂಟರ್ನ್ ಕೊಟ್ಟಿದ್ದಾರೆ, ಎಲ್ಲ ಕೂಡ ಮಾಡಿದ್ದಾರೆ. ಇಲ್ಲಿ ಬರುವಂತಹ ಸಮಯದಲ್ಲಿ ಮಾತ್ರ ಇವರಿಗೆ ನಾವು ನಿಮ್ಗೆ ಟೆಕ್ನಿಕಲ್ ಸಮಸ್ಯೆ ಇದೆ, ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು. ಅದಕ್ಕೆ ಬೇಕಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಯ ಯುವಕರು ಮತ್ತು ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು ಊರಿನವರು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡುವುದಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಇಲ್ಲಿ ಒಂದು ಯೂಟರ್ನ್ ಬೇಕೇ ಬೇಕು. ಸಂತ ಜಾರ್ಜ್ ಮತ್ತು ಬೆಥನಿಯ ಮಧ್ಯದಲ್ಲಿ ಒಂದು ಯೂಟರ್ನ್ ಕೊಡಲೇಬೇಕು ನಮಗೆ. ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಅವರು ಎದುರಿಸಬೇಕಾಗ್ತದೆ.